ವಿಧಾನಮಂಡಲದ ಕಾರ್ಯಕಲಾಪಗಳ ಸಂದರ್ಭ ಶಾಸಕರು ಸ್ವಯಂ ಶಿಸ್ತು ಮೈಗೂಡಿಸಿಕೊಂಡು ಯಾವುದೇ ಅನಪೇಕ್ಷಿತ ವಿದ್ಯಮಾನಗಳಿಗೆ ಅವಕಾಶವಾಗದಂತೆ ನೋಡಿಕೊಳ್ಳಬೇಕು ಎಂದು ವಿಧಾನಸಭೆಯ ಅಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಅವರು ಶನಿವಾರ ಸುದ್ದಿಗಾರರ ಜೊತೆ ಮಾತನಾಡಿ ಇತ್ತೀಚಿನ ವಿಧಾನಮಂಡಲದ ಅಧಿವೇಶನ ಗದ್ದಲದಿಂದಲೇ ಮುಕ್ತಾಯಗೊಂಡ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ನಾನು ಯಾರನ್ನೂ ತರಾಟೆಗೆ ತೆಗೆದುಕೊಂಡಿಲ್ಲ. ಕಲಾಪದ ವೇಳೆ ಪ್ರತಿಪಕ್ಷದವರು ಅಡ್ಡಿಪಡಿಸಿದಂತಹ ಸಂದರ್ಭ ಹಾಗೆ ಮಾಡುವುದು ಸರಿಯಲ್ಲ ಎಂದು ಹೇಳಿದ್ದೆ. ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವುದು ನನ್ನ ಜವಾಬ್ದಾರಿ. ಅವರವರ ಅಭಿಪ್ರಾಯ ಹೇಳಲು ಎಲ್ಲರಿಗೂ ಕೂಡ ಅವಕಾಶ ಇದೆ. ಆದರೆ ವೈಯಕ್ತಿಕವಾಗಿ ಪರಸ್ಪರ ನಿಂದಿಸುವುದು, ಏಕವಚನದಲ್ಲಿ ಮಾತನಾಡುವುದು ಇತ್ಯಾದಿ ನಡೆಯಬಾರದು. ಸ್ವಯಂ ಶಿಸ್ತು ಮೈಗೂಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ತರಾಟೆಗೆ ಏನು ಕೂಡ ತೆಕ್ಕೊಳ್ಳಿಲ್ಲ. ಪ್ರತಿಪಕ್ಷದವರ ಮಾತಿಗೆ ಅಡ್ಡಿಪಡಿಸುವಾಗ ಸ್ವಾಭಾವಿಕ ಹೇಳ್ತಾರೆ ಈ ರೀತಿಯವರು ನಡೆಯುವುದು ಸರಿಯಲ್ಲ ಅಂತೇಳಿ. ಆದರೆ ನನಗೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವುದೇ ನನ್ನ ಜವಾಬ್ದಾರಿ. ಅವರ ವಿಚಾರ ಹೇಳ್ತಾರೆ, ಇವರ ವಿಚಾರಗಳನ್ನು ಹೇಳ್ತಾರೆ. ಎಲ್ಲರೂ ಕೂಡಿದೆ ಮುಂದೆ ತಗೊಂಡು ಆ ಕೆಲಸ ನಾವು ಅಲ್ಲಿ ಮಾಡಿದ್ದೇವೆ. ಸೊ ಅವರವರ ಅಭಿಪ್ರಾಯವನ್ನು ಹೇಳೋದು ಅದು ತರಾಟೆ ಅಂತ ಅಲ್ಲ. ಯಾವ ರೀತಿ ಅವರು ಹೇಳಿಲ್ಲ. ಇವರು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿದಾಗ ಅದನ್ನು ಸರಿಪಡಿಸ್ಕೊಳ್ಳೋ ವಿಚಾರ ಆಗಿದೆ, ಮಾತಾಡ್ತೇವೆ. ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇದ್ದದ್ದೇ. ಇದೇನು ಈ ಸಲ ಮಾತ್ರ ಅಂತಲ್ಲ, ಇಂದಿನ ಎಲ್ಲ ವರ್ಷಗಳು ಕೂಡ ನೀವು ಪುಸ್ತಕ ತೆಗೆದು ನೋಡುವಾಗ ಇದೆಲ್ಲವೂ ಕೂಡ ಇಂಥ ಹಲವಾರು ಘಟನೆ ನಡೆದಿದೆ. ಅದು ನಡಿಬಾರ್ದು. ನಾವು ಸ್ವಯಂ ಪ್ರೇರಿತವಾಗಿ ನಮ್ಮ ಶಿಸ್ತಿಗೆ ಒಳಪಡಿಸಬೇಕಂತ ಹೇಳಲಿಕ್ಕೆ ನಾನು ಬಯಸುವಂಥದ್ದು.